ಹೋಳಿ ಹಬ್ಬದ ಪ್ರಯುಕ್ತ ಉಡುಪಿ ಜಿಲ್ಲೆಯ ಪೆರಡೂರು ಗ್ರಾಮದ ಹತ್ರ ಬಯಲು ದುರ್ಗ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಮರಾಠಿ ಸಮುದಾಯದವರಿಂದ ಹೋಳಿ ಹಬ್ಬದ ಆಚರಣೆ ನಡೆಯಿತು. ಇಲ್ಲಿ ಅನಾದಿ ಕಾಲದಿಂದಲೂ ಊರ 10 ಸಮಸ್ತರು ಸೇರಿ ಸಾಂಪ್ರದಾಯಿಕ ಹೋಳಿ ಆಚರಣೆ ಮಾಡಿಕೊಂಡು ಬರ್ತಿದ್ದು, ಸಂಪ್ರದಾಯದಂತೆ ಹೋಳಿ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದಾರೆ. ದಶಮಿಯ ದಿನದಂದು ಕಳಶ ಮರಾಠಿ ಸಮುದಾಯ ಹೋಳಿ ಆಚರಣೆಗೆ ಚಾಲನೆಯನ್ನು ನೀಡಲಾಗಿತ್ತು. ನಿನ್ನೆ ಏರಿಸಿದ ಫಲವನ್ನು ಇಳಿಸುವ ಕ್ರಮ ನಡೆಯುತ್ತೆ ಅಂತ ತಂಡದ ಪ್ರಮುಖರೊಬ್ಬರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು. ಸೇರಿ 10 ಸಂವತ್ಸರ ಸೇರಿ ಪ್ರತಿ ವರ್ಷ ಹಬ್ಬವನ್ನು ಸಾಂಪ್ರದಾಯಿಕ ಹೋಳಿ ಹಬ್ಬವನ್ನು ಆಚರಿಸ್ತಾ ನಡೆದುಕೊಂಡು ಬರುತ್ತೇವೆ. ಅದೇ ರೀತಿ ಮೊದಲ ದಿನದಂದು 5 ದಿನ ಹಬ್ಬವನ್ನು ಆಚರಿಸಿ ಊರೂರು ತಿರುಗಿಕೊಂಡು ಬಂದು ಕೊನೆಯ ದಿನ ಹುಣ್ಣಿಮೆಯ ದಿನ ಎಲ್ಲರೂ 10 ಸಂವತ್ಸರ ಸೇರಿ ಫಲವನ್ನು ಇಳಿಸ್ತೇವೆ.